ಹಲೋ ನಮಸ್ತೆ. ನಿದ್ದೆ ಸರಿಯಾಗಿ ಬರ್ತಾ ಇಲ್ವಾ? ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಬೇಕಾದರೆ ಒಂದೆರಡು ದಿನ ನೀವು ಕಂಟಿನ್ಯೂಸ್ ಆಗಿ ನಿದ್ದೆ ಕೆಟ್ಟವರ ಜೊತೆ ಇದ್ದು ನೋಡಿ, ಎಷ್ಟು ಸಿಟ್ಟು ಮಾಡಿಕೊಂಡು ಎಷ್ಟು ಕೆಟ್ಟ ಮೂಡಲ್ಲಿರ್ತಾರಂತಂದರೆ ನಿಮಗೆ ಗೊತ್ತಾಗುತ್ತೆ. ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅವರು ತುಂಬಾ ಖುಷಿಯಾಗಿ ಇರ್ತಾರೆ. ಹಾಗಾದರೆ ನಿದ್ದೆ ಕರೆಕ್ಟಾಗಿ ಬಂದಿಲ್ಲದಿದ್ದರೆ, ನಿದ್ರಾಹೀನತೆ ಪ್ರಾಬ್ಲಮ್ ಇದ್ದರೆ ಏನು ಮಾಡಬೇಕು? 1 ಕಪ್ಪಷ್ಟು ಉಗುರು ಬೆಚ್ಚಗಿನ ಹಾಲನ್ನು ತಗೊಳ್ಳಿ. ಚಿಟಿಕೆ ಅರಶಿನ ಪುಡಿ, ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, ಚಿಟಿಕೆಯಷ್ಟು ಶುಂಠಿ ಪುಡಿ, 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಮ್ಮದಿಯಾಗಿ ಖುಷಿಯಾಗಿ ನಿದ್ದೆ ಮಾಡಲಿಕ್ಕೆ ಗೋಲ್ಡನ್ ಮಿಲ್ಕ್ ರೆಡಿಯಾಗಿದೆ. ಇದೇ ಆ ಬಂಗಾರದ ಹಾಲು. ಈ ಹಾಲನ್ನು ದಿನ ಮಲಗೋಕ್ಕಿಂತ ಮುಂಚೆ 1 ಲೋಟ ಕುಡಿಯಿರಿ, ಚೆನ್ನಾಗಿ ನಿದ್ದೆ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.